ಮತ್ತೆ ಗೆಳೆಯರೆ ಎಲ್ಲರೂ ನೋಡಿ ಇವನ ಏನಕ್ಕೆ ಬೋನಲ್ಲಿ ಇಟ್ಟಿದ್ದೀವಿ ಅಂತ ನೀವು ನಿಮ್ಮ ಮನಸ್ಸಲ್ಲಿ ಕ್ವಶನ್ ಆಗ್ತಾನೆ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ತಾನೆ ಇರ್ಬೋದು, ಏನಕ್ಕೆ ಇವನ ಬೋನಲ್ಲಿ ಇಟ್ಟಿದ್ದೀವಿ, ಏನಕ್ಕಪ್ಪ ಇವ್ನು ಹಿಂಗೆ ನೋಡ್ತಾವನೆ ಅಂತ. ಇವನು ಎಂಥ ಕೆಲಸ ಮಾಡೋಣ ಅಂತ ನೀವು ಕೇಳ್ಬಿಟ್ರೆ ಶಾಕ್ ಆಗೋಯ್ತೀರ. 3 ಜನನ ಸಾಯಿಸಿದ್ದಾನೆ ಗೆಳೆಯರೆ. ನೋಡಿದ್ರ ಅಲ್ಲಿ ಹಿಂಗೆ ಜಗಳ ಮಾಡ್ತಾವನೆ ಅಂತ. 3 ಜನನ ಸಾಯಿಸಿದ್ದಾನೆ. ಒಬ್ಬನ ಹೊಡೆದು ಅರ್ಧ ಜೀವ ಮಾಡಿ ಬಿಟ್ಟಿದ್ದಾನೆ. ಆ ಕಾರಣದಿಂದ ಊರವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ಬಿಟ್ಟು ಇವನು ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವನು ಇದು ಮಾಡ್ತಾ ಇದ್ದೀವಿ. ಯಾವ ಥರ ಅಂದರೆ ಇವನು ನೋಡಿದ್ರೆ ಗೆಳೆಯರೆ ತುಂಬ ಭಯ ಆಯ್ತದೆ, ಅಷ್ಟೊಂದು ಕೋಪದಲ್ಲಿ ಇದ್ದಾನೆ. ಯಾವ ಥರ ಅಂದರೆ ನಿಮ್ಗೆ ಗೊತ್ತಿಲ್ಲ, ನೋಡಬೇಕು. ಇವಾಗ ಪರವಾಗಿಲ್ಲ, ಅವ್ನು ಮೀಡಿಯಮ್ ಆಗಿ ನಿನ್ನೆ ನೋಡಬೇಕಿತ್ತು. ನೋಡಿದ್ರ ಎಲ್ಲ ಇದಕ್ಕೆ ಈ ದೊಡ್ಡ ದೊಡ್ಡ ಕಂಬಗಳಿಗೇನೆ ಹೊಡೆದು ಅವನ ದಂತನ ಮುರ್ಕೊಂಡ್ಬಿಟ್ಟಿದ್ದಾನೆ, ಅಷ್ಟೊಂದು ಕೋಪ. ನೆಕ್ಸ್ಟು ಇವನ್ನ ಟ್ರೈನಿಂಗ್ ಮಾಡಿ, ತುಂಬ ಇವಾಗ ಕೆಟ್ಟವನಲ್ಲ ಇವನು, ನೆಕ್ಸ್ಟ್ ಟೈಮಲ್ಲಿ ಇವನ್ನ ರೆಡಿ ಮಾಡಿ ಇವನ ಒಂದು ಒಳ್ಳೆ ಕೆಲಸಕ್ಕೆ ಕುಮ್ಕಿ ಆನೆ ಥರ ರೆಡಿ ಮಾಡಿ ಕಾಡನ್ನು ಹಿಡಿಯೋಕ್ಕೆ ಇವನನ್ನು ಯೂಸ್ ಮಾಡ್ತೀವಿ ಗೆಳೆಯರೆ. ಇವನಂಥ ಕೆಲಸ ಮಾಡ್ದ. ಆ ಕಾರಣದಿಂದನೇ ಇವನ್ನ ಹಿಡ್ದಾಕಿದ್ದೀವಿ ನಾವು. ಅಷ್ಟೇನು ವಯಸ್ಸಿಲ್ಲ, ಒಂದು 13-12 ವಯಸ್ಸಾಗಿದೆ ಅವನಿಗೆ ಅಷ್ಟೇ. ಆದರೆ ಕೋಪ ಮಾತ್ರ ಹೆವಿ ಇದೆ. ಯಾವ ಥರ ಇದೆ ಅಂದರೆ ಫುಲ್ಲು ಮರ ಗಿಡನೇ, ಈಗ ಫೋಲ್ಗಳನ್ನೇ ಹೊಡೆದು ಮುರಿದಾಕ್ತವನೆ, ಕಿರಲ್ನೇ ಹೊಡೆದು ಮುರಿದಾಕ್ತವನೆ, ಅಷ್ಟೊಂದು ಕೋಪ. ತೋರಿಸ್ಕೊಟ್ಟೆ ಇರಿ ನೋಡಿ ಹೆಂಗೆ ಮುರಿದಿಟ್ಟವನೆ ಅಂತ, ಅಷ್ಟೊಂದು ಕೋಪ. ಆ ಕಡೆ ಸೈಡಿಂದ ಹೋಯ್ತಾನೆ ಇವಾಗ ನೋಡಿ, ತೋರಿಸ್ಕೊಟ್ಟೆ. ನೋಡಿದ್ರಾ ಯಾವ ಹೈಟಿಗೆ ಅವನಕ್ಕಿಂತ ಮೇಲೆ ಕಾಲೆತ್ತಿ ಒದಿತವನೆ. ಹೆಂಗೆ ಗೊತ್ತಾ, ನಿಮ್ಮ ಬಗ್ಗೆ ಗೊತ್ತಿಲ್ಲ ಗೆಳೆಯರ. ಇವನು ನೋಡಿ ಯಾವ ಥರ ದಂತದಲ್ಲೆಲ್ಲ ರಕ್ತ ಬರಂಗೆ ಕಾಣ್ತಾ ಇದೆ. ಅವನು ಬರೀ ಹೊಡೆದು ಇರಿ ನೋಡಿ, ದಂತೆಲ್ಲ ಮುರ್ಕೊಬಿಟ್ಟವನೆ. ಅದೊಂದು ದಂತ ಈ ಕಡೆ ಇರೋದಂತ ಕಟ್ ಮಾಡಿದ್ದು, ಇಲ್ಲಾಂದರೆ ಇದನ್ನೆಲ್ಲ ಮುರಿದಾಕ್ಬಿಡ್ತಾನೆ ಅಂತ. ಬನ್ನಿ, ಆ ಥರ 3 ಜನನ ಸಾಯಿಸ್ಬಿಟ್ಟಿದ್ದಾನೆ ಗೆಳೆಯರೆ ಇವನು. ಅದಕ್ಕೆ ಇವನು ಹಿಡಿದುಬಿಟ್ಟು ಬೋನಲ್ಲಿ ಹಾಕಿದ್ದೀವಿ, ರೆಡಿ ಮಾಡೋಣ ಅಂತ. ತುಂಬ ಕೋಪ ಜಾಸ್ತಿ ಇವನಿಗೆ. ಯಾವ ಥರ ಕೋಪ ಅಂದರೆ ನೋಡಿ ಮುರಿದಾಕ್ತವನೆ. ಏನಿಲ್ಲ, ಈ ಕಡೆ ಇಲ್ಲಿ ತನಕ ಕೈ ಹಾಕಿ ಕೈಗೆ ಎಳೆದು ಬಿಟ್ರೆ ಆಮೇಲೆ ಕಾಲಿಗೆ ಮುರಿದಾಕ್ಬಿಡ್ತಾನೆ ನೋಡಿ, ಕೈಯಲ್ಲಿ ಹಾಕ್ತವನೆ. ಅದೇ ಇವಾಗ ಲೆಕ್ಕ ಇಲ್ಲ, ಅವನು ಲೆಕ್ಕ ಇಲ್ಲ ಅಂದರೆ ಅವನು ತುಂಬ ನೋಡ್ತಾ ಇರ್ಬೋದು, ಎಲ್ಲ ಹೋಯ್ತಾನೆ ಇವಾಗ. ಅಲ್ಲಿ ಓಡ್ಬಂದು ಹೊಡಿಯೋದು ಅಂಥ ಕೆಲಸ ಮಾಡವನು ಇವನು. ಚೆನ್ನಾಗಿ ಇದ್ದಾನೆ, ಒಳ್ಳೆ ವಯಸ್ಸಾನೆ, ಆದರೆ ತುಂಬ ಕೋಪದಲ್ಲಿದ್ದಾನೆ ಗೆಳೆಯರೆ. ಎಲ್ಲದಕ್ಕೂ ಹೊಡೆದು ಎಲ್ಲ ಗಾಯ ಮಾಡಿ. ಯಾವ ಥರ ಈ ಥರ ನೀವು ನೋಡಿರಲ್ಲ, ಬನ್ನಿ ನಾನು ತೋರಿಸ್ಕೊಟ್ಟೆ. ಮತ್ತು ನಾನು ತುಂಬ ದಿನ ವೀಡಿಯೋ ಮಾಡ್ತಿದ್ದೆ, ಎಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ. ಬನ್ನಿ ಇನ್ನೂ ಇವನಿಗೆ ಕೋಪ ಹಚ್ಚೋದಂದರೆ ಯಾವ ಥರ ನೋಡೋಣ. ನಾನು ನಿತ್ರ ಜಾಗ ಎಳೆದು ಬಿಡ್ತಾನೆ ಇವನು. ಇರಲ್ಲ 13-11 ವಯಸ್ಸು ಅಷ್ಟೇ ಇವನಿಗೆ, ಅಷ್ಟರಲ್ಲೇ ಇರ್ತದೆ ಒಳಗೆ. ಅಂಥ ದೊಡ್ಡವನಲ್ಲ, ಆದ್ರೂ ಕೋಪ ಮಾತ್ರ ಹೆವಿ ಇದೆ. ಆಗಲ್ಲ ಬಿಡು, ಏನಕ್ಕೆ ಸುಮ್ಮನೆ ಇದು ಮಾಡ್ತೀಯಾ? ನೋಡಿ ಅದನ್ನ ಓಡ್ಸೋಕ್ಕೆ ನೋಡ್ತಾನೆ. ಕೈಯೇ ಹಾಕಿ ಎಲ್ಲಾದ್ರೂ ಎಳೆದು ಬಿಟ್ಟ ಅಂದರೆ ಅದು ಬೇರೆ. ನೋಡಿ ಬಂದು ಹೊಡಿಯಂಗೆ ಅವನು ಇವಾಗ. ಅಷ್ಟೇ ಒಂದು ಇವಾಗ ಪ್ಲ್ಯಾನು. ನಮ್ಗೆ ಗೊತ್ತಲ್ಲ, ನಾವು ಇದಕ್ಕೆಲ್ಲ ಎದುರಲ್ಲ ಅಂತ ಅವ್ನಿಗೆ ಗೊತ್ತು. ಬಲ ಗೆಳೆಯರೆ ನೋಡಿ, ಕಾಣ್ತಾ ಇದ್ದಾನಲ್ಲ ಆಗಲ್ಲಾದರೂ ಇಲ್ಲೆಲ್ಲ ಹೊಡೆದು ಹೆಂಗೆ ಮಾಡಿ ಇಟ್ಟವನು ನೋಡಿ. ಎತ್ತಿಗೆ ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ ಗೆಳೆಯರೆ. ಕಾಡಾನೆನ ನಾವು ಇದರಲ್ಲೇ ಹಾಕಿ ಟ್ರೈನಿಂಗ್ ಮಾಡ್ತೀವಿ. ಈ ಥರ ನೀವು ನೋಡಿರಲ್ಲ ಎಲ್ಲೂ, ನಿಮ್ಗೆ ಯಾರು ತೋರಿಸಿರಲ್ಲ ಯಾವ ಥರ ಅದು ಆಡ್ತದೆ ಅಂತ ಒಂದು ಇದು. ತುಂಬ ಏನಿಲ್ಲ, ಕೈ ಹಾಕಿ ಎಳೆದು ಬಿಡ್ತಾನೆ ಅಷ್ಟೇ. ಇನ್ನು ನೋಡ್ತಾನಲ್ಲಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ತಿನ್ನೋಕ್ಕೆ ನಾವೇ ಹುಲ್ಲು ಕೊಡೋದು, ಮುದ್ದೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಆದರೆ ಏನು ರೂಢಿ ಇಲ್ಲ. ತುಂಬ ಜಗಳ ಮಾಡ್ತಾನೆ.
ಫಸ್ಟ್ ಹಂಗೆ ಮಾಡೋದು ಎಲ್ಲ ಆನೆಗಳು. ಓಹೋ, ಅಯ್ಯಯ್ಯೋ. ಆಮೇಲೆ ಬೇಜಾರು ಮಾಡ್ಕೊಬೇಡಿ, ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕೋಣ. ತುಂಬ ಆನೆಗಳಿದೆ, ಒಂದೊಂದು ಆನೆದು ಒಂದೊಂದು ಥರ ಬುದ್ಧಿಗಳು, ಕ್ಯಾರೆಕ್ಟರ್ಗಳು ಇರ್ತದೆ, ಒಂದೊಂದು ಥರ ಬುದ್ಧಿಗಳು ಇರ್ತದೆ. ಆ ಕಾರಣದಿಂದನೇ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಅಪ್ಪ ನೋಡಿ. ಕೈಯೆಲ್ಲ ಸಿಕ್ಬಿಡ್ತಂದ್ರೆ, ಇಷ್ಟು ಉದ್ದ ಕೈ ಹಾಕ್ತಾನೆ ಅವನು. ಕೈ ಸಿಕ್ಬಿಡ್ತಂದ್ರೆ ಅಷ್ಟೇ, ಕೈನ ಎಳ್ದಾಕ್ಬಿಡ್ತಾನೆ, ಕೈನೇ ಮುರಿದಾಕ್ಬಿಡ್ತಾನೆ ವೀಡಿಯೋ ಮಾಡೋಕ್ಕೆ ಹೋಗಿ. ಪರವಾಗಿಲ್ಲ, ತುಂಬ ಒಳ್ಳೆ ಫ್ಯೂಚರಲ್ಲಿ ಮಾತ್ರ ಒಳ್ಳೆ ಆನೆ. ಯಾವ ಕಾಡಾನೆ ಹಿಡಿಯೋದಕ್ಕೂ ಚೆನ್ನಾಗಿ ಇವನ್ನ ಬಳಸ್ಕೋಬೋದು, ತೊಂದರೆ ಇಲ್ಲ. ತುಂಬ ಒಳ್ಳೆ ಆನೆ, ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತಾನೆ. ಅದಕ್ಕೆಲ್ಲ ಹಿಡಿಯೋದು, ಅದಕ್ಕೆಲ್ಲ ಗಾಯವು, ಅದನ್ನ ಬಿಡ್ಸಕ್ಕೆ ನೋಡೋದು ಕಾಣ್ತಿದ್ದಾರೆ. ಕೈಯ ಕೆಳಕ್ಕೆ ನೋಡ್ತಾನೆ, ತೊಂದರೆ ಇಲ್ಲ. ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಚೆನ್ನಾಗಿ ಬರ್ತಾನೆ. ಇಲ್ಲಿ ಬಂದು ತೋರಿಸ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಇದು ಕುಡಿಯೋಕ್ಕೆ ನೀರು ಇಡೋದು ಅವನಿಗೆ. ಏನು ಕೈಗೇನು ಕೊಡೋಲ್ಲ, ಕೈ ಕೊಟ್ಟರೆ ಕೈನ ಎಳ್ದಾಕ್ಬಿಡ್ತಾನೆ, ಮುರಿದಾಕ್ಬಿಡ್ತಾನೆ ಅಷ್ಟೇನು. ನೋಡಿ ಇಲ್ಲಿ ಹೊಡೆದಾಕಿರೋದು, ಇದನ್ನ ದಂತದಲ್ಲೇ ಹೊಡೆದಾಕಿದ್ದು. ಅದಕ್ಕೆ ಒಂದು ದಂತನ ಕಟ್ ಮಾಡ್ಬಿಟ್ಟ ನಾವು, ಇನ್ನೊಂದು ದಂತ ಅವನೇ ಮುರ್ಕೊಬಿಟ್ಟ. ಬಾ ಬಾ ಅಂತ ಹೇಳ್ತಾನೆ ಅಷ್ಟೇ. ಚಾನ್ಸ್ ಸಿಕ್ಕಿದ್ರೆ ಗೆಳೆಯರೆ ನೋಡಿದ್ರಲ್ಲ. ಎಷ್ಟು ಕೋಪದಲ್ಲಿದ್ದಾನಂತೆ ನೋಡಿ. ಏನಕ್ಕೆ ನಾವು ಇಂಥ ಆನೆನ ಹಿಡಿದುಬಿಟ್ರೆ ಟ್ರೈನಿಂಗ್ ಮಾಡ್ತೀವಿ ಅಂದರೆ, ಇದೇ ಮನುಷ್ಯರನ್ನ ಕಂಡ್ರೆ, ಒಬ್ಬ ಮನುಷ್ಯನ ಹೊಡೆದು ಸಾಯಿಸ್ಬಿಡ್ತಂದ್ರೆ ಆನೆ ಅವನ್ನ ಸಾಯಿಸೋಕ್ಕೆ ನೋಡ್ತಾ ಇರ್ತದೆ, ಕೈ ಹಾಕ್ತದೆ ಅವನಿಗೆ. ಅವನು ಮಾತ್ರ ಮನುಷ್ಯರನ್ನ ಕಂಡ್ರೆ ಆಗೋದಿಲ್ಲ, ಏನಾದರೂ ಮಾಡಿ ಸಾಯಿಸ್ಬಿಡ್ಬೇಕಂತ ನೋಡ್ತಾ ಇರ್ತದೆ. ಇವಾಗ ನೋಡಿ, ಕಾಲಲ್ಲಿ ಓದಕ್ಕೆ ಇವಾಗ ನೋಡಿದ್ರಾ ಕಾಲಲ್ಲಿ ಹೋದ್ರೆ ವಾಲಿಬಾಲೇ, ಸಿಕ್ಬಿಟ್ರೆ ಪಲ್ಟಿ ಗೆಳೆಯರೆ, ಆ ರೇಂಜಿಗೆ ಕಿಕ್ ಮಾಡ್ತಾನೆ. ಮತ್ತೆ ನೋಡ್ಕೊಳ್ಳಿ, ಮಣ್ಣಾಗ್ತಾನೆ ಬಂದರೆ, ನೋಡೋಕೆ ಬಂದರೆ ನೋಡಿ, ನೋಡಿದ್ರಾ ಮಣ್ಣಾಗ್ತಾನೆ. ನೋಡಿದ್ರಲ್ಲ ಎಷ್ಟೊಂದು ಕೋಪ ಮಾಡ್ತವನೆ ಅಂತ. ಎಲ್ಲಾದರೂ ಮುರಿದಿಗಿರೋದು ಹೋಯ್ತಂದ್ರೆ ಕತೆ ಮುಗೀತಷ್ಟೇ. ಅವಾಗ ಎಸಿತಾನೆ ಈಗ ಮೇಲೆ, ಕರೆಕ್ಟಾಗಿ ಎಸಿತಾನೆ ತಲೆಗೆ, ಆ ಥರ ತುಂಬ ಕೋಪ ಮಾಡ್ತಾನೆ. ನೋಡಿದ್ರ ಬಾರೋ ಅಂತ ಹೇಳ್ತಾ ಇದ್ದಾನೆ ಅವನು. ಅಷ್ಟೊಂದು ಕೋಪ ಆಗ್ಬಿಟ್ಟಿದೆ ಅವನಿಗೆ. ಇದೊಂದು ಫಾಲ್ಸ್ ಇದೆಯಲ್ಲ ಗೆಳೆಯರೆ, ಇದೊಂದು ಮರ ಪೀಸ್ ಅದು ಚೇಂಜ್ ಮಾಡಬೇಕು. ಮುರಿದೋಗ್ಬಿಡ್ತದೆ, ಸ್ಟ್ರಾಂಗ್ ಇಲ್ಲ ಅದು ಅಷ್ಟೇ. ಅದು ಇನ್ನೊಂದು ಸತಿ ಬಂದರೆ ಮುಗಿದೋಯ್ತು. ಇನ್ನೊಂದು ಸತಿ ಬಂದು ಹೊಡೆದ ಅಂದರೆ ಕಿತ್ಕೊಂಡ್ಬರ್ತದೆ ಅಷ್ಟೇ. ಪೊಸಿಷನ್ ನೋಡಿ. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಗೆಳೆಯರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.